ದಿವ್ಯವಾಣಿ 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 ದಿವ್ಯವಾಣಿ. ಆತ್ಮೀಯರೇ, ಶುದ್ಧತೆ ಎಲ್ಲರೂ ಬಯಸುವ ಒಂದು ಅಂಶ, ಎಲ್ಲರೂ ಅಪೇಕ್ಷಿಸುವ ಗುಣನೂ ಕೂಡ. ಆದ್ದರಿಂದ ಈ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಇಂದು ಮಾರ್ಕೆಟಲ್ಲಿ ಎಂತೆಂಥ ವಸ್ತುಗಳು ಬಂದಿದ್ದಾವೆ ನೋಡಿ. ಸ್ನಾನಗೃಹದ ಶುದ್ಧತೆಗಾಗಿ ಡೊಮೆಕ್ಸ್ ಬಳಸಿರಿ. ನೆಲ ಸ್ವಚ್ಛವಾಗಿಡಬೇಕೇ ಲೈಜಾಲ್ ಬಳಸಿರಿ. ನಿಮ್ಮ ಹಲ್ಲುಗಳು ಪಳಪಳನೆ ಹೊಳೆಯಬೇಕೇ ಕೋಲ್ಗೇಟ್ ಟೋಟಲ್ ಬಳಸಿರಿ. ನಿಮ್ಮ ಗೋಡೆ ಅಂದ ಚಂದವಾಗಿ ಕಾಣಬೇಕೇ ಎಂತೆಂಥ ಪೇಂಟ್ಗಳು ಬಂದಿದ್ದಾವೆ, ಅದು ಬಳಸಿ ಇದು ಬಳಸಿ. ತಲೆ ಕೂದಲು ಸ್ವಚ್ಛವಾಗಿರಬೇಕೇ ಡವ್. ಕಾಯಿಲೆ ಇಲ್ಲದೆ ನಿಮ್ಮ ದೇಹ ಸ್ವಚ್ಛವಾಗಿರಬೇಕೇ ಲೈಬಾಯ್ ಟೋಟಲ್. ಹೀಗೆ ಅನೇಕ 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 ರೀತಿಯ ವಸ್ತುಗಳು ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇವೆ. ಆದರೆ ಆತ್ಮೀಯರೇ, ನಾವು ಯೋಚನೆ ಮಾಡಬೇಕಾದಂಥದ್ದು ಬಾಹ್ಯ ಸ್ವಚ್ಛತೆಯ ಬಗ್ಗೆ ಅಲ್ಲ. ಬಾಹ್ಯ ಸ್ವಚ್ಛತೆಯನ್ನು ಯಾವ ರೀತಿಯಲ್ಲೂ ಬೇಕಾದರೆ ಈ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಮಾಡಬಹುದು. ಆದರೆ ಇವತ್ತಿನ ವಚನ, ಇವತ್ತು ನಾವು ಆಲಿಸಿರುವಂಥ ವಾಚನವನ್ನು ಸ್ವಲ್ಪ ಧ್ಯಾನಿಸಿ ನೋಡಿದಾಗ ಪ್ರಭು ಹೇಳ್ತಾರೆ, ನೀವು ತಟ್ಟೆ ಲೋಟಗಳ ಹೊರಭಾಗವನ್ನು ತೊಳಿತೀರಿ, ಒಳಭಾಗವನ್ನಲ್ಲ. ಅಂದರೆ ಆಂತರಿಕವಾಗಿ ನೀನೇನಾಗಿದ್ದೀಯ ಅದು ನೀನಾಗಿದ್ದೀಯ. ಹೊರಭಾಗ ಇಂಪಾರ್ಟೆಂಟ್ ಅಲ್ಲ. ಹೊರಭಾಗದಲ್ಲಿ ನೀನು ಯಾವ ರೀತಿಯಲ್ಲಿ ಇದ್ದೀಯಾ ಅದು ಮುಖ್ಯ ಅಲ್ಲ, ಒಳಭಾಗದಲ್ಲಿ ನೀನೇನಾಗಿದ್ದೀಯಾ ಅದು ಮುಖ್ಯ ಅನ್ನುವುದನ್ನು ಪ್ರಭು ನಮಗೆ ಇಂದಿನ ವಾಚನದಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆಯ ಮಾತುಗಳನ್ನು ಕೊಡ್ತಾರೆ. ಆದ್ದರಿಂದ ಆಂತರಿಕ ಸ್ವಚ್ಛತೆಯ ಬಗ್ಗೆ, ಆಂತರಿಕ ಪರಿಶುದ್ಧತೆಯ ಬಗ್ಗೆ ಪ್ರಭು ಯೇಸು ನಮಗೆ ಕರೆ ಕೊಡುವಾಗ ಪ್ರಭು ನಮಗೆ ಮತ್ತೆ ಎಚ್ಚರಿಸ್ತಾರೆ, ನೀವು ನಿಮ್ಮ ಲೋಟ ತಟ್ಟೆಗಳ ಹೊರಭಾಗವನ್ನು ತೊಳೆಯುತ್ತೀರಿ, ಆದರೆ ಒಳಭಾಗ ಲೋಭ, ಮದ, ಮತ್ಸರ, ಅಹಂಕಾರದಿಂದ ತುಂಬಿದೆ. ಏನು ಮಾಡಿದರೇನು ಫಲ? ಹೊರಗಡೆ ಘಟಘಟ ಹೊಳಿತಾ ಇದ್ದರೆ ಒಳಗಡೆ ತಾಮ್ರ ಇದ್ದರೆ ಏನು ಪ್ರಯೋಜನ? ಇವತ್ತು ತುಂಬ ಜನ ಮೋಸ ಹೋಗ್ತಾರೆ. ಪೇಪರಲ್ಲಿ ಎಲ್ಲ ನೋಡಿದ್ದೀರಿ ನೋಡಿ, ನಕಲಿ ಬಂಗಾರ ಕೊಟ್ಟು ಪಂಗನಾಮ ಹಾಕಿ ಓಡಿದ. ಯಾಕಂತ ಹೇಳಿದ್ರೆ ಎಲ್ಲರೂ ನೋಡುವಂಥದ್ದು ಹೊರಭಾಗ ಪಳಪಳ ಹೊಳೆಯುವಂಥದ್ದು, ಒಳಭಾಗದಲ್ಲಿ ಏನಿದೆ ಅಂತ ಹುಡುಕಾಡೋದಿಲ್ಲ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ನಿಮಗೆ ಹೇಳ್ತಾರೆ, ಆಂತರಿಕವಾಗಿ ಪರಿಶುದ್ಧರಾಗಿರಿ. ಆದ್ದರಿಂದ ಮತ್ತೆ ದೇವರ ವಾಕ್ಯ ಮಾರ್ಕನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಪ್ರಭು ಹೇಳ್ತಾರೆ, ಹೊರಗಿನಿಂದ ಮನುಷ್ಯನ ಒಳಗಡೆ ಹೋಗುವಂತಹದ್ದು ಮನುಷ್ಯನನ್ನು ಕಲುಷಿತಗೊಳಿಸುವುದಿಲ್ಲ, ಬದಲಿಗೆ ಒಳಗಿಂದ ಹೊರಬರುವಂತಹದ್ದು ಕಲುಷಿತಗೊಳಿಸುತ್ತದೆ ಅಂತ ಹೇಳಿದ್ರೆ, ಒಳಗಡೆ ಕೆಟ್ಟದ್ದು ತುಂಬಿಕೊಂಡ್ರೆ ಹೊರಗಡೆ ಬರುವಂತಹದ್ದು ಕೆಟ್ಟದಾಗಿರುತ್ತೆ. ಅದಕ್ಕಾಗಿ ಒಳಭಾಗವನ್ನು ಸ್ವಚ್ಛಗೊಳಿಸಿರಿ, ಒಳಭಾಗವನ್ನು ಶುಚಿಗೊಳಿಸಿರಿ ಅನ್ನುವಂಥ ಸಂದೇಶ ನಮಗೆ ಇಂದು ಪ್ರಭು ನೀಡುವಾಗ, ಮತ್ತೆ ಸಂತ ಪೌಲರು ಕೊರಿಂಥದವರಿಗೆ ಬರೆದ 2ನೇ ಪತ್ರ ಅಧ್ಯಾಯ 7 ವಾಕ್ಯ 1, ದೇವರ ವಾಗ್ದಾನ ಪಡೆದಂತ ನಾವು ಮಲಿನತೆಯಿಂದ ದೂರವಿದ್ದು ದೇಹಾತ್ಮಗಳ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು, ದೇವರಲ್ಲಿ ಭಯ ಭಕ್ತಿಯುಳ್ಳವರಾಗಿ ಪರಿಶುದ್ಧತೆಯಲ್ಲಿ ಪರಿಣತಿಯನ್ನ ಪಡೆಯಬೇಕು ಅನ್ನುವಂಥ ಸಂದೇಶ ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಹಾಗಾದರೆ ಆತ್ಮೀಯರೇ, ಈ ಆಧುನಿಕ ಪ್ರಪಂಚದ ಕೂಗು ಎಲ್ಲರೂ ಹೇಳುವಂತಹದ್ದು, ಪರಿಶುದ್ಧವಾಗಿರಕ್ಕೆ ಸಾಧ್ಯ ಇದೆನಾ? ನಾನು ಪರಿಶುದ್ಧವಾಗಿರ್ತೀನಿ ಅಂದರೂ ಇನ್ನೊಬ್ಬ ವ್ಯಕ್ತಿ ನನಗೆ ಪರಿಶುದ್ಧವಾಗಿರುವುದಕ್ಕೆ ಬಿಡ್ತಾ ಇಲ್ಲ ಅಲ್ವಾ? ಯಾಕಂದರೆ ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ನನಗೆ ಬೇಡ ಬೇಡ ಅಂದರು ಕೆಲವೊಂದು ಮೆಸೇಜ್ಗಳು ಬರ್ತಾ ನನ್ನ ಅಂತರಾಳವನ್ನು ಅಪರಿಶುದ್ಧತೆಯಿಂದ ತುಂಬುವಾಗ ನಾನು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನುವಂಥ ದೊಡ್ಡ ಸುಳಿಯಲ್ಲಿ ಇವತ್ತಿನ ಮಾನವ ಜನಾಂಗ ಬಿದ್ದಿರುವಾಗ ಈ ವಾಚನ ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಹಾಗಾದರೆ ಆತ್ಮೀಯರೇ, ದೇವರ ಮುಂದೆ ನಾವು ಪರಿಶುದ್ಧವಾಗಿರಲು ಏನನ್ನ ಮಾಡಬೇಕು? ಅದಕ್ಕಿದೆ ಕೆಲವೊಂದು ನೀತಿ ನಿಯಮಗಳು. ಮೊದಲನೆಯದು, ನಿಮ್ಮ ಭಾವನೆಯಲ್ಲಿ ಪರಿಶುದ್ಧರಾಗಿರಿ. ನಿಮ್ಮ ಭಾವನೆಯಲ್ಲಿ ಪರಿಶುದ್ಧರಾಗಿರಿ.
ದೇವರ ವಾಕ್ಯ ನಮಗೆ ಹೇಳುತ್ತೆ, ರೋಮಾಪುರದವರಿಗೆ ಬರೆದ ಪತ್ರ 11ನೇ ಅಧ್ಯಾಯ 16ನೇ ವಾಕ್ಯ, ಬೇರು ದೇವರಾಗಿದ್ದ ಮೇಲೆ ಕೊಂಬೆಗಳು ದೇವರವುಗಳೇ. ಪರಿಶುದ್ಧತೆ ಬೇರಿನಿಂದ ಆರಂಭವಾಗುತ್ತದೆ. ನಮ್ಮ ಎಲ್ಲ ಕೆಲಸಗಳ ಮೂಲ ನಮ್ಮ ಭಾವನೆ. ನಮ್ಮ ಭಾವನೆ ಪರಿಶುದ್ಧವಾಗಿತ್ತು ಅಂತ ಹೇಳಿದ್ರೆ ಎಲ್ಲವೂ ಪರಿಶುದ್ಧವಾಗಿರುತ್ತೆ. ಆದ್ದರಿಂದ ನಮ್ಮ ಭಾವನೆಗಳನ್ನು ನಾವು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಒಬ್ಬ ವ್ಯಕ್ತಿಯಲ್ಲಿ ಅಂತರಂಗ ಬಹಿರಂಗ ಜೀವನಗಳಿವೆ. ಆತ್ಮದಲ್ಲಿ ಮನದಾಳದಲ್ಲಿ ಪಾವಿತ್ರ್ಯತೆ ತುಂಬಿಕೊಂಡ್ರೆ ಹೊರಭಾಗ ತನ್ನಿಂದ ತಾನಾಗೆ ಪರಿಶುದ್ಧ ಆಗಿಬಿಡುತ್ತೆ. ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಬಹಿರಂಗ ಕ್ರಿಯೆಗಳಿಗೆ ಮಾತ್ರ ಶಿಕ್ಷೆ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಿದರೆ ಶಿಕ್ಷೆ ಇತ್ತು, ಕದ್ರೆ ಶಿಕ್ಷೆ ಇತ್ತು. ಯಾಕೆಂದರೆ ಕ್ರಿಯೆಗಳು ಹೊರಗಡೆ ಕಂಡ್ರೆ ಮಾತ್ರ ಶಿಕ್ಷೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಆತ್ಮೀಯರೇ, ಅಂತರಾಳದಲ್ಲಿ ನಡೆಯುವಂಥ ಕ್ರಿಯೆಗೂ ಶಿಕ್ಷೆ ಇದೆ. ಯಾಕಂದರೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ಒಬ್ಬಾತ ಕೆಟ್ಟ ದೃಷ್ಟಿಯಿಂದ ಮಹಿಳೆಯನ್ನು ನೋಡಿದ್ರೂ ಅವ ವ್ಯಭಿಚಾರವನ್ನು ಮಾಡ್ತಾರೆ. ಹಾಗಾದರೆ ಅದು ಎಲ್ಲಿಂದ ಬಂತು? ಒಳಗಿಂದ ಬಂತು. ನಿನ್ನ ಭಾವನೆ ಕೆಟ್ಟದಾಗಿದ್ದರೆ ನಿನ್ನ ಇಡೀ ದೇಹ ಕೆಟ್ಟದಾಗತ್ತೆ. ಹಾಗಾದರೆ ಆತ್ಮೀಯರೇ, ಈ ಭಾವನೆಗಳಿಂದ ಪಾಪ ಹೆಂಗ ಆರಂಭ ಆಗುತ್ತದೆ? ಯಾಕಂದರೆ ಒಂದೇ ನಿಮಿಷದಲ್ಲಿ ಒಂದೇ ದಿನ ಯಾವ ವ್ಯಕ್ತಿನೂ ಕೆಟ್ಟದಾಗುವುದಿಲ್ಲ. ಒಂದೇ ದಿನ ಯಾವ ವ್ಯಕ್ತಿನೂ ರೌಡಿ ಆಗುವುದಿಲ್ಲ. ಒಂದೇ ದಿವಸ ಯಾವ ವ್ಯಕ್ತಿನೂ ಕಳ್ಳನಾಗಿ ಪರಿವರ್ತನೆ ಆಗುವುದಿಲ್ಲ. ಹಂತವಾಗಿ ಮೆಟ್ಲು ಏರಿದ ಮೇಲೇ ಅವ ಕೆಟ್ಟದಾಗುವಂಥದ್ದು. 6 ಹಂತಗಳನ್ನು ದಾಟಿದ ಮೇಲೆ ಒಬ್ಬಾತ ಪಾಪ ಮಾಡ್ತಾನಂತೆ. ಯಾವುದು 6 ಹಂತಗಳು? ಒಂದು ಭಾವನೆ, ಥಾಟ್ ಅಂತೀವಿ. 2ನೇದು ಶೋಧನೆ, ಟೆಂಪ್ಟೇಷನ್ ಅಂತೀವಿ. 3ನೇದು ಆಸೆ, ಡಿಸೈರ್ ಅಂತೀವಿ. ನೆಕ್ಸ್ಟ್ ಆಸೆ ಬಂದ ಮೇಲೆ ಕಾರ್ಯ, ಆಕ್ಷನ್. ನೆಕ್ಸ್ಟ್ ಆಕ್ಷನ್ ಅಭ್ಯಾಸ, ಹ್ಯಾಬಿಟ್. ತದನಂತರ ಬಂಧನ, ಬಾಂಡೇಜ್. ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಾನು ಹೇಳೋದಾದರೆ, ಭಾವನೆ ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲವೂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ದೇಹಕ್ಕೆ ಇಳಿಯಲ್ಪಡುತ್ತೆ. ಭಾವನೆ ಶೋಧನೆಯಾಗುತ್ತೆ, ಶೋಧನೆ ಆಸೆಯಾಗಿ ಪರಿವರ್ತನೆ ಆಗುತ್ತೆ, ಆಸೆ ಇನ್ನು ಕಾರ್ಯಕ್ಕೆ ನಮ್ಮನ್ನು ಪ್ರೇರೇಪಣೆ ಮಾಡುತ್ತೆ. ಒಮ್ಮೆ ಕಾರ್ಯದಲ್ಲಿ ಬಿದ್ದಾಗ ಅದು ಅಭ್ಯಾಸ ಆಗುತ್ತೆ, ಅಭ್ಯಾಸ ಆದಮೇಲೆ ಬಂಧನವಾಗಿ ಬಿಡುತ್ತೆ. ಆದ್ದರಿಂದ ಆತ್ಮೀಯರೇ, ದೇವರ ವಾಕ್ಯ ನಮಗೆ ಹೇಳುತ್ತೆ, ಕೀರ್ತನೆ 119 ವಾಕ್ಯ 11, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಡು. ಅಂದರೆ ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿಟ್ಟಾಗ ಒಳ್ಳೆಯ ವಿಚಾರಗಳೇ ನಿಮ್ಮ ಬಾಯಿಂದ ಬರ್ತವೆ. ಆದ್ದರಿಂದ ಭಾವನೆಗಳಲ್ಲಿ ಪರಿಶುದ್ಧರಾಗಿರಿ. 2ನೇದು, ನಿಮ್ಮ ಆಲೋಚನೆಗಳನ್ನು ಪರಿಶುದ್ಧವಾಗಿಟ್ಕೊಳ್ಳಿ. ಆತನ ನ್ಯಾಯ ಕ್ರಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ? ಎಲ್ಲ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ ಎಂದು ಉಪದೇಶಕ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಮಗೆ ಹೇಳ್ತಾನೆ. ಒಬ್ಬ ಧಾರ್ಮಿಕ ವ್ಯಕ್ತಿ ಶುದ್ಧವಾಗಿರಲು ಇಂದಿನ ಕಾಲದಲ್ಲಿ ಎಲ್ಲ ಕೆಟ್ಟ ಭಾವನೆಗಳನ್ನು ಇಟ್ಕೊಳ್ಬಾರ್ದು ಅಂತೇಳಿ ಅವರು ದೇಹ ದಂಡನೆಯನ್ನು ಮಾಡ್ತಾ ಇದ್ರು, ತಪಸ್ಸನ್ನು ಮಾಡ್ತಾ ಇದ್ರು. ಅಂದರೆ ಆಲೋಚನೆಗಳು ಶುದ್ಧವಾಗಿರಬೇಕು. ಯಾಕಂದರೆ ನೀನು ಕೆಟ್ಟದ್ದನ್ನು ಆಲೋಚನೆ ಮಾಡಿದಾಗ ಅದು ನಿನ್ನನ್ನು ಕೆಟ್ಟದಾಗಿ ಮಾಡುವುದಕ್ಕೆ ಪ್ರೇರೇಪಣೆಯನ್ನು ಕೊಡ್ತದೆ. ಯಾಕಂದರೆ ಯಾವಾಗಲೂ ಕಳ್ಳತನದ ವಿಚಾರವನ್ನೇ ನೀನು ಮಾತಾಡ್ತಾ ಇದ್ದರೆ ನಿನ್ನನ್ನು ಕಳ್ಳನಾಗೋದಕ್ಕೆ ಅದು ಪ್ರೇರಣೆ ಕೊಡುತ್ತೆ. ಸಮಯ ನೋಡಿ, ಮನೆಯಲ್ಲಿ ಮಕ್ಕಳನ್ನು ನಾವು ಹಿಡ್ಕೊಂಡು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಯಾಕಂದರೆ ನೋಡಿ, ಕೆಲವರ ಮನೆಯಲ್ಲಿ ಈ ಅಪಹರಣ ಆಗಿರುವಂಥದ್ದು, ಪ್ರೇಮ ಪ್ರಕರಣಗಳ ಬಗ್ಗೆ ನಮ್ಮ ಮಗಳು ಬೆಳೀತಾ ಇದ್ರು ಅವರ ಮುಂದೆನೇ ನಾವು ಮಾತಾಡ್ತಾ ಇರ್ತೀವಿ. ಆವಾಗ ಮಕ್ಕಳು ಯೋಚನೆ ಮಾಡ್ತಾರೆ, ನಾನೂ ಮಾಡ್ಬೋದಲ್ವಾ ಇದನ್ನು? ಯಾಕೆಂದರೆ ಅವರ ಆಲೋಚನೆ ಮೇಲೆ ನಾವು ಪ್ರಭಾವವನ್ನು ಬೀರ್ತೀವಿ. ಆದ್ದರಿಂದ ಯಾರೋ ಏನೋ ಹೇಳ್ತಾರೆ ಅಂದ ಮಾತ್ರಕ್ಕೆ ನೀನು ಕೆಟ್ಟವನಾಗಿರಬೇಕಾಗಿಲ್ಲ. ನಿನ್ನ ಆಲೋಚನೆಗಳು ಪರಿಶುದ್ಧವಾಗಿರಲಿ. ಯಾಕಂದರೆ ಅದಕ್ಕಾಗಿ ಸಂತ ಪೌಲ ತೀತನಿಗೆ ಬರೆದ ಪತ್ರ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳ್ತಾರೆ, ಮನುಷ್ಯ ಶುದ್ಧವಾಗಿದ್ದರೆ ಎಲ್ಲವೂ ಶುದ್ಧವಾಗಿರುತ್ತದೆ. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಶುದ್ಧವಾಗಿರಿಸಿಕೊಳ್ಳಿ. ನಿಮ್ಮ ನೋಟದಲ್ಲಿ ಪರಿಶುದ್ಧತೆ ಇರಲಿ. ನಿಮ್ಮ ಕಣ್ಣು ನಿಮ್ಮ ದೇಹಕ್ಕೆ ಒಂದು ದೀಪ ಇದ್ದಂತೆ. ಕಣ್ಣು ನೆಟ್ಟಗಿದ್ದರೆ ಎಲ್ಲವೂ ನೆಟ್ಟಗಿದ್ದಂತೆ. ಆದ್ದರಿಂದ ನಿನ್ನ ನೋಟ ಚೆನ್ನಾಗಿರಲಿ, ನಿನ್ನ ಕಣ್ಣು ನೆಟ್ಟಗಾಗಿರಲಿ. ಯಾಕಂದರೆ ಕಣ್ಣು ನಮ್ಮ ದೇಹಕ್ಕೆ ಹೆಬ್ಬಾಗಿಲಿದ್ದಂತೆ. ಅದು ಕರೆಕ್ಟಾಗಿ ನೀವು ಓಪನ್ ಮಾಡಿದರೆ ಎಲ್ಲ ವಿಚಾರಗಳು ಒಳಗಡೆ ಹೋಗುತ್ತೆ. 4ನೇದು ಆತ್ಮೀಯರೇ, ನುಡಿಯಲ್ಲಿ ಪರಿಶುದ್ಧವಾಗಿರಿ. ನೀವು ನುಡಿಯುವಂಥ ಮಾತುಗಳು
ಪರಿಶುದ್ಧವಾಗಿರಲಿ. ಅದಕ್ಕಾಗಿ ನೋಡಿ ಜ್ಞಾನೋಕ್ತಿ 13ನೇ ಅಧ್ಯಾಯ 3ನೇ ವಾಕ್ಯ, ಯಾರು ಬಾಯಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾನೋ ಅವನು ಜೀವನವನ್ನು ಕಾಯುತ್ತಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಜ್ಞಾನೋಕ್ತಿ 21ನೇ ಅಧ್ಯಾಯ 23ನೇ ವಾಕ್ಯ, ಬಾಯಿಯನ್ನು ನಾಲಿಗೆಯನ್ನು ಕಾಯಬಲ್ಲವ ಜೀವನವನ್ನು ಜಯಿಸುತ್ತಾನೆ. ಆದ್ದರಿಂದ ನಮ್ಮ ಬಾಯಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಣ. 5ನೇದ್ದು, ನಿಮ್ಮ ಕ್ರಿಯೆಯಲ್ಲಿ ಪರಿಶುದ್ಧರಾಗುವುದಕ್ಕೆ ಪ್ರಯತ್ನ ಪಡಿ. ಪೇತ್ರನು ಬರೆದ 2ನೇ ಪತ್ರ 3ನೇ ಅಧ್ಯಾಯ 11ನೇ ವಾಕ್ಯ, ಪರಿಶುದ್ಧರಾಗಿಯೂ ಭಕ್ತಿವಂತರಾಗಿಯೂ ಬಾಳಿರಿ. ಆದ್ದರಿಂದ ಆತ್ಮೀಯರೇ, ಪರಿಶುದ್ಧವಾಗಿರುವುದಕ್ಕೆ ನಾವು ಸ್ವಲ್ಪ ಸಮಯವನ್ನು ವ್ಯಯ ಮಾಡುವುದಕ್ಕೆ ಪ್ರಯತ್ನಿಸಬೇಕು. ಯಾಕಂದರೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ ದಾನಿಯೇಲನ ಜೀವನವನ್ನು. ಆತ ಅನ್ಯ ದೇವರನ್ನು ಆರಾಧಿಸುವಂಥ ಒಂದು ನಾಡಿನಲ್ಲಿದ್ದರೂ ಕೂಡ ತನ್ನ ದೇಹದ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಪಟ್ಟ. ತನ್ನ ನುಡಿಯಲ್ಲಿ ದೇವರ ವಾಕ್ಯವನ್ನು ನುಡಿಯುವುದಕ್ಕೆ ಆತ ಪ್ರಯತ್ನಪಟ್ಟ. 6ನೇದು ಆತ್ಮೀಯರೇ, ನಿಮ್ಮ ಅವಯವಗಳಲ್ಲಿ ಪರಿಶುದ್ಧವಾಗಿರಿ. ಏಕೆಂದರೆ ನೀವು ತಾಯಿಯ ಗರ್ಭದಲ್ಲಿದ್ದಾಗಲೇ ದೇವರು ನಿಮ್ಮನ್ನು ಅವರದೇ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಮತ್ತೆ ನಾವು ನೋಡ್ತೀವಿ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 48, ಪರಲೋಕದಲ್ಲಿರುವ ನಿಮ್ಮ ತಂದೆ ಪರಿಶುದ್ಧರಾಗಿರುವಂತೆ ನೀವು ಪರಿಶುದ್ಧರಾಗಿರಿ. ಅನೇಕ ವ್ಯಕ್ತಿಗಳು ಪರಿಶುದ್ಧತೆಯಿಂದ ದೇವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಳೆಯ ಒಡಂಬಡಿಕೆಯ ಒಂದು ಮಾಲಿಕೆಯನ್ನು ನಾವು ತೆಗೆದುಕೊಂಡಾಗ ಆನೋಕ ಆಗಿರ್ಬೋದು, ನೋವಾ ಆಗಿರ್ಬೋದು, ಎಲೀಷಾ ಆಗಿರ್ಬೋದು, ಯಶಾಯ ಆಗಿರ್ಬೋದು, ಯೆರೆಮೀಯ ಆಗಿರ್ಬೋದು, ಯೋಸೇಫ ಆಗಿರ್ಬೋದು, ದಾನಿಯೇಲ ಆಗಿರ್ಬೋದು, ಅವರ ಜೀವನವನ್ನು ಪರಿಶುದ್ಧವಾಗಿ ಕಾಪಾಡುವುದಕ್ಕೆ ಅವರು ಪ್ರಯತ್ನ ಪಟ್ಟರು. ಹಾಗಾದರೆ ನಮ್ಮ ಜೀವನವನ್ನು ಪರಿಶುದ್ಧವಾಗಿ ಕಾಪಾಡುವುದಕ್ಕೆ ಯಾವುದು ನಮಗೆ ಸಹಾಯ ಮಾಡುತ್ತೆ? ಮೊದಲನೇದು ಯೇಸುವಿನ ಪರಿಶುದ್ಧ ರಕ್ತ. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ 2ನೇ ವಾಕ್ಯ. ಮಾತ್ರವಲ್ಲ, ಕೊರಿಂಥದವರಿಗೆ ಬರೆದ 1ನೇ ಪತ್ರ 6ನೇ ಅಧ್ಯಾಯ 11ನೇ ವಾಕ್ಯ, ಯೇಸು ಕ್ರಿಸ್ತರ ಹೆಸರಿನಲ್ಲೂ ನಮ್ಮ ದೇವರ ಆತ್ಮದಲ್ಲಿಯೂ ನೀವು ತೊಳೆಯಲ್ಪಟ್ಟಿದ್ದೀರಿ, ದೇವರ ಜನರಾಗಿ ನೀತಿವಂತರಾಗಿ ಹೊರಬನ್ನಿರಿ ಎಂದು ದೇವರ ವಾಕ್ಯ ನಮಗೆ ಹೇಳುತ್ತೆ. 2ನೇದ್ದು, ದೇವರ ವಾಕ್ಯದಿಂದ ನಾವು ಪರಿಶುದ್ಧರಾಗಿರ್ಬೋದು. 1 ತಿಮೋತಿ 4ನೇ ಅಧ್ಯಾಯ 5ನೇ ವಾಕ್ಯ, ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತೆ. ಕೀರ್ತನೆ 119 ವಾಕ್ಯ 9, ಯೌವನಸ್ಥ ಪರಿಶುದ್ಧವಾಗಿರಲು ಹೇಗೆ ಸಾಧ್ಯ? ದೇವರ ವಾಕ್ಯದಿಂದಲೇ ಸಾಧ್ಯ. ದೇವರ ವಾಕ್ಯ ಜೀವಂತವಾಗಿರುವ ವಾಕ್ಯ, ಈ ಬಾಯಿ ಕತ್ತಿಗಿಂತ ಹರಿತವಾಗಿರುವಂಥ ವಾಕ್ಯ. ಆ ವಾಕ್ಯ ನಮ್ಮದಾಗಿರಿಸಿಕೊಳ್ಳೋಣ. ಪ್ರಪಂಚವನ್ನು ನಾವು ಹೆಚ್ಚು ನೋಡಿದರೆ ಅಪರಿಶುದ್ಧವಾಗಿ ಹೋಗ್ತೀವಿ. ದೇವರತ್ತ ತಿರುಗೋಣ. ದೇವರತ್ತ ತಿರುಗಿದ ಮುಖ ಅರಳುತ್ತೆ. ಕಣ್ಣುಗಳನ್ನು ಮುಚ್ಚೋಣ ಆತ್ಮೀಯರೇ. ನಮ್ಮನ್ನೇ ದೇವರ ಕರಗಳಿಗೆ ಸಮರ್ಪಣೆ ಮಾಡೋಣ. ಪ್ರಾರ್ಥಿಸುವವರಾಗೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ನೀವು ಪರಿಶುದ್ಧರಾಗಿದ್ದೀರಿ. ನಿಮ್ಮಂತೆ ಪರಿಶುದ್ಧರಾಗುವುದಕ್ಕೆ ನಮ್ಮೆಲ್ಲರನ್ನ ಕರೆದಿದ್ದೀರಿ. ಪ್ರಭುವೇ, ಈ ಲೋಕದಲ್ಲಿ ನೀವು ನಮ್ಮನ್ನು ಕಳುಹಿಸಿ, ನಿಮ್ಮನ್ನು ಪ್ರತಿನಿಧಿಸಿ, ಪ್ರತಿಬಿಂಬಿಸಲು, ಪ್ರತಿಧ್ವನಿಸಲು ನಮ್ಮನ್ನು ಆಯ್ಕೆ ಮಾಡಿಕೊಂಡದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ವಚನ ಮಾಲಿಕೆಯನ್ನು ಆಲಿಸಿದ ಸರ್ವರನ್ನು ಆಶೀರ್ವದಿಸಿರಿ. ವಿಶೇಷವಾಗಿ ಕಾಯಿಲೆಯಲ್ಲಿದ್ದವರನ್ನು, ಅಶಾಂತಿಯಲ್ಲಿದ್ದವರನ್ನು, ಒಂದಲ್ಲ ಒಂದು ರೀತಿಯ ಸೋಲಿನಲ್ಲಿ ನಷ್ಟದಲ್ಲಿದ್ದವರನ್ನು ಆಶೀರ್ವದಿಸಿರಿ. ನನಗೆ ಪರಿಶುದ್ಧವಾಗಿರುವುದಕ್ಕೆ ಸಾಧ್ಯವಿಲ್ಲ ಎಂದು ನಿರ್ಣಯವನ್ನು ಕೈಗೊಂಡಿರುವಂಥವರನ್ನು ಈ ಕ್ಷಣದಲ್ಲಿ ನಿಮ್ಮ ಪವಿತ್ರಾತ್ಮರ ಅಭಿಷೇಕದಿಂದ ತುಂಬಿ ಅವರೂ ಪರಿಶುದ್ಧರಾಗಿ ನಿಮಗೆ ಸಾಕ್ಷಿಯ ಮಕ್ಕಳಾಗಿರುವಂತೆ ಅವರನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ದೇವರ ಆಶೀರ್ವಾದವನ್ನು ಸ್ವೀಕರಿಸಿರಿ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೇನ್.